ಮಾದಕ ವಸ್ತುಗಳ ವಿರುದ್ಧ ಮಂಗಳೂರು ಪೊಲೀಸರ ಕಾರ್ಯಾಚರಣೆ ಮುಂದುವರೆದಿದ್ದು, ಇದೀಗ ಹೊರ ರಾಜ್ಯದಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಗಾಂಜಾ ಸಪ್ಲೈ ಮಾಡುತ್ತಿದ್ದ ಗ್ಯಾಂಗ್ ಒಂದನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದು, 4 ವಶಕ್ಕೆ ಪಡೆದಿದ್ದಾರೆ. ಬಂಧಿತರನ್ನು ಮಹಾರಾಷ್ಟ್ರದ ಕರಣ್ ಬಾಬುರಾನ್ ಜಾಧವ್, ಮಧ್ಯಪ್ರದೇಶದ ಸಮೀರ್ ಶಾ, ಉಡುಪಿ ಜಿಲ್ಲೆಯ ಎನ್ಹೆತ್ ಮಯ್ಯದಿ, ಮಂಗಳೂರಿನ ಇಬ್ರಾಹಿಂ ಖಲೀಲ್ ಎಂದು ಗುರುತಿಸಲಾಗಿದೆ. ಬಂಧಿತರಿಂದ 22 ಕೆಜಿ 250 ಗ್ರಾಂ ಗಾಂಜಾ ವಶಕ್ಕೆ ಪಡೆಯಲಾಗಿದ್ದು, ಇದರ ಅಂದಾಜು ಮೌಲ್ಯ ರು. 11,12,500 ಎಂದು ತಿಳಿದು ಬಂದಿದೆ. ಈ ಕಾರ್ಯಾಚರಣೆಯ ಮೂಲಕ ಕರಾವಳಿಯಾದ್ಯಂತ ಹರಡಿಕೊಂಡಿದ್ದ ಗಾಂಜಾ ಮಾರಾಟದ ದೊಡ್ಡ ಕೊಂಡಿಯೊಂದನ್ನು ತುಂಡರಿಸಿದಂತಾಗಿದೆ. ಬಂಧಿತರಲ್ಲಿ ಕರಣ್ ಬಾಬು ಮತ್ತು ಸಮೀರ್ ಶಾ ಖತರ್ನಾಕ್ ಜೋಡಿ ಈ ಜಾಲದ ಸರಬರಾಜುದಾರರು ಎಂದು ತಿಳಿದು ಬಂದಿದೆ. ಇವರು ಮಹಾರಾಷ್ಟ್ರದ ಜಲಗಾಂ ಮತ್ತು ಮಧ್ಯಪ್ರದೇಶದ ದೇವಾಸ್ ಜಿಲ್ಲೆಗಳಿಂದ ಕಣ್ತಪ್ಪಿಸಿ ಗಾಂಜಾವನ್ನು ಮಂಗಳೂರಿಗೆ ತರುತ್ತಿದ್ದರು. ಇಲ್ಲಿನ ಸ್ಥಳೀಯ ಏಜೆಂಟ್ಗಳಾದ ಹೆಜಮಾಡಿಯ ಮಯ್ಯದಿ ಮತ್ತು ಕುದ್ರೋಳಿಯ ಇಬ್ರಾಹಿಂ ಖಲೀಲ್ ಇವರಿಂದ ಮಾಲು ಪಡೆದು ಉಡುಪಿ ಜಿಲ್ಲೆಯ ಮಲ್ಪೆ, ಕಾರ್ಕಳ ಹಾಗೂ ಮಂಗಳೂರಿನ ಸುರತ್ಕಲ್, ಮುಲ್ಕಿ ಸೇರಿದಂತೆ ಶಾಲಾ ಕಾಲೇಜುಗಳ ಆಯಕಟ್ಟಿನ ಜಾಗಗಳಲ್ಲಿ ಗಾಂಜಾ ಸೇಲ್ ಮಾಡುತ್ತಿದ್ದರು. ಸದ್ಯ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿರುವ 11 ಲಕ್ಷಕ್ಕೂ ಅಧಿಕ ಮೌಲ್ಯದ ಗಾಂಜಾ ಹಾಗೂ ಮೊಬೈಲ್ ಫೋನ್ಗಳು ಈ ಅಕ್ರಮ ವ್ಯವಹಾರದ ಆಳವನ್ನು ಬಿಚ್ಚಿಟ್ಟಿವೆ. ದಿನಾಂಕ 21ರಂದು ಪಣಂಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಜೋಕಟ್ಟೆ ಕ್ರಾಸ್ ರೈಲ್ವೆ ಬ್ರಿಡ್ಜ್ ಹತ್ತಿರ ಗಾಂಜಾವನ್ನು ಮಾರಾಟ ಮಾಡಲು ಯತ್ನಿಸುತ್ತಿದ್ದರು ಎಂಬ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಮಂಗಳೂರು ಈಗ ಕೇವಲ ಶೈಕ್ಷಣಿಕ ಕೇಂದ್ರವಾಗಿ ಉಳಿದಿಲ್ಲ, ಬದಲಾಗಿ ಹೊರರಾಜ್ಯದ ಮಾದಕ ವಸ್ತುಗಳ ಮಾರಾಟಗಾರರಿಗೆ ಸೇಫ್ ಅಡ್ಡ ಆಗಿ ಮಾರ್ಪಡುತ್ತಿರುವುದು ಆತಂಕಕಾರಿ ಸಂಗತಿ. ಉತ್ತರ ಭಾರತದ ರಾಜ್ಯಗಳಿಂದ ಕರಾವಳಿಯ ಹಳ್ಳಿಗಳಿಗೂ ಗಾಂಜಾ ತಲುಪಿಸುವ ವ್ಯವಸ್ಥಿತ ಜಾಲವೊಂದು ಇಲ್ಲಿ ಸಕ್ರಿಯವಾಗಿದೆ. ಕೇವಲ ಹಣದ ಆಸೆಗಾಗಿ ಯುವಜನಾಂಗದ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿರುವ ಇಂತಹ ಜಾಲಗಳ ವಿರುದ್ಧ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ವಹಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆ.